ಈ ಬಾರಿಯ ಪೊಲೀಸ್ ಇಲಾಖೆಯ ನೇಮಕಾತಿಯಲ್ಲಿ ಕರ್ನಾಟಕ ಸರ್ಕಾರದ ಕ್ರೀಡಾ ಕೋಟಾದಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ 10 ಜನ ಹಿರಿಯ ವಿದ್ಯಾರ್ಥಿಗಳು ನೇಮಕಗೊಂಡಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಡೆಕಾಥ್ಲಾನ್ ಕ್ರೀಡಾಪಟು ಅಭಿಷೇಕ್ ಶೆಟ್ಟಿ ಹಾಗೂ 400 ಮೀಟರ್ ಅಂತಾರಾಷ್ಟ್ರೀಯ ಓಟಗಾರ್ತಿ ಲಿಖಿತಾ ನೇಮಕಗೊಂಡಿದ್ದಾರೆ ಎಂದು ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವ ಹೇಳಿದರು. ಅವರು ಮೂಡಬಿದ್ರಿಯ ವಿದ್ಯಾಗಿರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹೈಜಂಪ್ ಕ್ರೀಡಾಪಟು ಸುಪ್ರಿಯಾ, ಸ್ಟ್ರಿಂಟರ್ ರೋಹಿತ್, ವೇಟ್ ಲಿಫ್ಟರ್ಗಳಾದ ಪ್ರಖ್ಯಾತ್ ಹಾಗೂ ಯತೀಶ್ ಶೆಟ್ಟಿ ಮತ್ತು ಹ್ಯಾಂಡ್ಬಾಲ್ ಆಟಗಾರರಾದ ಬೀರೇಶ್, ಕಿರಣ್ ಚೌಗಲ, ಸಮೀರ್ ಕಣಬಿ ಹಾಗೂ ಶುಭಕರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ದಾರೆ. ಎಲ್ಲ 10 ಮಂದಿ ಕ್ರೀಡಾಪಟುಗಳು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಕ್ರೀಡಾ ದತ್ತು ಸ್ವೀಕಾರ ಯೋಜನೆಯಡಿ ಉಚಿತ ಕ್ರೀಡಾ ತರಬೇತಿ ಹಾಗೂ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಾಗಿದ್ದಾರೆ. ಡೆಕಾಥ್ಲಾನ್ ಕ್ರೀಡಾಪಟು ಅಭಿಷೇಕ್ ಶೆಟ್ಟಿ 6 ಬಾರಿ ಮುಕ್ತ ರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದು 3 ಬಾರಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರ 2019ನೇ ಸಾಲಿನ ಏಕಲವ್ಯ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಎಂದ ಡಾ ಮೋಹನ್ ಆಳ್ವ ಅವರು ಅಭಿನಂದನೆಯನ್ನ ಸಲ್ಲಿಸಿದರು. ಫಸ್ಟ್ ಟೈಮ್ ಇದು ಒಂದು ಡೈರೆಕ್ಟ್ ಆಗಿ ಒಂದು ಕ್ರೀಡೆಗೆ ಇದಾಗಿದವನ್ನು ನಾವು SI ಪೋಸ್ಟಿಗೆ ಮತ್ತೆ ಇದಕ್ಕೆ ಹೆಡ್ ಕಾನ್ಸ್ಟೇಬಲ್ಗೆ ಎಲ್ಲ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇದು ಫಸ್ಟ್ ಟೈಮ್ ಆಗಿ ಈ ಸರ್ಕಾರ ಮಾಡಿದೆ. ಇದರಲ್ಲಿ ಈ ಸಲದ ಈ ಪ್ರಕ್ರಿಯೆಯಲ್ಲಿ ಆಳ್ವಾಸಿನ 10 ಕ್ರೀಡಾಪಟುಗಳು ಪೊಲೀಸ್ ಇಲಾಖೆಯಲ್ಲಿ ನೇಮಕ ಆಗಿದೆ. ತುಂಬ ಹಿಂದೆ ಸಹ ಹೋಗಿದ್ದಾರೆ. ನಮ್ಮದು ಒಂದು ಪೊಲೀಸ್ ಇಲಾಖೆ ಒಮ್ಮೆಲೆ 35 ಜನ ಸಹ ಆನಂದನ ಟೈಮಲ್ಲಿ ಹೋಗಿದ್ದಾರೆ. ಇದು ಹಾಗಲ್ಲ, ಅದು ಎಲ್ಲ ಹೋಗಿದ್ದು ಪೊಲೀಸ್ ಇಲಾಖೆ ಹೋಗಿ. ಇದು ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಮಟ್ಟದ ಇದು ಹುದ್ದೆಗೆ ಹಾಗೆ ಬರೀತಾರೆ. ಪೊಲೀಸ್ ಇಲಾಖೆಗಲ್ಲ, ಪೊಲೀಸ್ ಇಲಾಖೆಯಲ್ಲಿ ನಮ್ಮದು ಯಾವಾಗಲೂ ಹೋಗ್ತಾರೆ. ಪೊಲೀಸ್ ಇಲಾಖೆಯ ಕ್ರೀಡಾಕೋಟದ ಅಡಿಯಲ್ಲಿ ಉನ್ನತ ಹುದ್ದೆಗೆ ಪೊಲೀಸ್ ಇಲಾಖೆಯಲ್ಲಿ ಇನ್ನು ಆನಂದನ ಟೈಮಲ್ಲಿ ಒಂದೇ ಬಾರಿ 38 ಜನ ಒಮ್ಮೆಲೆ ಸಿಲೆಕ್ಟ್ ಮಾಡಿ ಅಥ್ಲೆಟಿಕ್ ಚಾಂಪಿಯನ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದು 3 ಬಾರಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರ 19ನೇ ಸಾಲಿನ ಏಕಲವ್ಯ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ನಮ್ಮಲ್ಲಿ ದತ್ತು ಸ್ವೀಕಾರದ ಅಡಿಯಲ್ಲಿ ಎಲ್ಲ ಇದು ಬಾಲ್ ಬ್ಯಾಡ್ಮಿಂಟನ್ ಕಿರಣ್ ಕುಮಾರ್, ಕುಸ್ತಿಯಲ್ಲಿ ಲಕ್ಷ್ಮೀ ರೇಡೇಕರ್ ಮತ್ತು ಖೋಖೋದಲ್ಲಿ ದೀಕ್ಷಾ ಭಾಗಿದ್ದಾರೆ. ಇವರ ಇಡೀ ಬಯೋಡೇಟಾಗಳು ತಮಗೆ ಕೊಟ್ಟಿದ್ದಾರೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.